ಕಾವೇರಿಯ ಉಗಮಸ್ಥಾನ ಕೊಡಗಿನ ತಲಕಾವೇರಿಯಲ್ಲಿ ಮೂವರು ಯುವತಿಯರು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಲು ಮಾಡಿರುವಂತಹ ಡಾನ್ಸ್ ಸಾಮಾಜಿಕ ಜಾಲತಾಣಗಳಲ್ಲಿ ವಿವಾದವನ್ನ ಸೃಷ್ಟಿಸಿದೆ. ಮೂವರು ಹುಡುಗಿಯರು ಇದೀಗ ಕೊಡವ ಸಮುದಾಯದ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಮೂವರು ಯುವತಿಯರು ತಲಕಾವೇರಿಯ ಮುಖ್ಯ ದ್ವಾರದ ಬಳಿ ಮಂಜು ಮುಸುಕಿದ ವಾತಾವರಣದಲ್ಲಿ ಕೆಲ ಸೆಕೆಂಡುಗಳ ಕಾಲ ಡಾನ್ಸ್ ಅನ್ನ ಮಾಡಿದ್ದಾರೆ. ನೃತ್ಯದ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಆದರೆ ಈ ಡಾನ್ಸ್ಗೆ ನೆಟ್ಟಿಗರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಮೂವರು ತಲಕಾವೇರಿ ದೇವಸ್ಥಾನ ಪ್ರವೇಶ ದ್ವಾರದಲ್ಲಿ ಇನ್ಸ್ಟಾಗ್ರಾಮ್ ರೀಲ್ ಅನ್ನ ಚಿತ್ರೀಕರಿಸುತ್ತಾರೆ. ಜೊತೆಗೆ ಅದನ್ನು ಇನ್ಸ್ಟಾಗ್ರಾಮ್ ಮತ್ತು ಇತರ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಪೋಸ್ಟ್ ಮಾಡಿರ್ತಾರೆ. ಈ ಮೂಲಕ ಈ ಯುವತಿಯರು ಪವಿತ್ರ ಸ್ಥಳವನ್ನ ಅಪವಿತ್ರಗೊಳಿಸಿದ್ದಾರೆ ಎಂದು ಕೊಡವ ಸಮುದಾಯ ಆರೋಪಿಸಿದೆ. ವಿಡಿಯೋವನ್ನ ತೆಗೆದುಹಾಕಬೇಕು ಅಂತ ಒತ್ತಾಯಿಸಿ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದು ಪೊಲೀಸರಿಗೆ ದೂರು ನೀಡುವ ಎಚ್ಚರಿಕೆಯನ್ನ ನೀಡಿದೆ. ಈ ಬೆಳವಣಿಗೆಗಳ ನಂತರ ಹುಡುಗಿಯರು ಕೊಡವ ಸಮುದಾಯ ಮತ್ತು ಕಾವೇರಿ ನದಿಯ ಭಕ್ತರಲ್ಲಿ ಕ್ಷಮೆ ಯಾಚಿಸುವ ವಿಡಿಯೋವನ್ನ ಪೋಸ್ಟ್ ಮಾಡಲಾಗಿದೆ. ಇನ್ನು ಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ತರುವ ಉದ್ದೇಶದಿಂದ ವಿಡಿಯೋ ಮಾಡಿಲ್ಲ ಅಂತ ಹೇಳಿಕೆ ನೀಡಿದ್ದು ಇದೀಗ ಅದನ್ನ ತೆಗೆದುಹಾಕಲಾಗಿದೆ. ನಮಸ್ಕಾರ. ನಾವು ಕೊಡಗಿನ ತಲಕಾವೇರಿಗೆ ದರ್ಶನಕ್ಕೆ ಅಂತ ಬಂದಿದ್ವಿ. ದರ್ಶನ ಮುಗಿಸಿ ಹೊರಗಡೆ ಬಂದು ಗೇಟ್ ಹತ್ರ ಒಂದು ರೀಲ್ಸ್ ವಿಡಿಯೋ ಮಾಡಿದ್ವಿ. ಅದು ತಪ್ಪಾಗಿದೆ, ದಯವಿಟ್ಟು ನನ್ನ ಕ್ಷಮಿಸಿ. ಆ ಕಾವೇರಿ ತಾಯಿಯಲ್ಲಿ ಅಪಾರ ಭಕ್ತಿ ಹಾಗೂ ನಂಬಿಕೆ ಇದೆ. ಇದು ಅರಿವಿಲ್ದರೆ ನಾನು ಮಾಡಿರೋದು. ಆ ತಾಯಿಯಲ್ಲಿ ಕೂಡ ಕ್ಷಮೆ ಕೇಳ್ತೀವಿ, ಕಾವೇರಿ ತಾಯಿಯಲ್ಲಿ ಕ್ಷಮೆ ಕೇಳ್ತೀವಿ. ನಾವು ಮಾಡಿದ್ರಿಂದ ಕೊಡವರಿಗೆ ಹಾಗೂ ಕೊಡವ ಸಮಾಜಕ್ಕೆ ಬೇಸರ ಆಗಿದೆ. ನಿಮ್ಮ ಮನೆ ಮಗಳು ಅಂತ ಅನ್ಕೊಂಡು ದಯವಿಟ್ಟು ನನ್ನ ಕ್ಷಮಿಸಿ. ಗೊತ್ತಿಲ್ಲದೆ ಮಾಡಿದ್ದು. ಇನ್ಮೇಲೆ ಇದು ರಿಪೀಟ್ ಆಗದೆ ಅವ್ರು ನಾನು ನೋಡ್ಕೋತೀನಿ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆ ಜಾಗದಲ್ಲಿ ವಿಡಿಯೋ ಮಾಡಬಾರ್ದು ಅಂತ. ಕೊಡವರಿಗೆ ಮತ್ತು ಕೊಡವ ಕಮಿಟಿಗೆ ನಮ್ಮಿಂದ ಏನಾದರೂ ಮನಸ್ಸಿಗೆ ನೋವಾಗಿರೋ ದಯವಿಟ್ಟು ಕ್ಷಮಿಸಬೇಕು. ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆ ಸ್ಥಳದಲ್ಲಿ ವಿಡಿಯೋ ಮಾಡಬಾರ್ದು ಅಂತ. ನಮ್ಮಿಂದ ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ದಯವಿಟ್ಟು ಕ್ಷಮಿಸಬೇಕು. ನಾವು ಆ ಡ್ಯಾನ್ಸ್ ವಿಡಿಯೋ ಮಾಡಿದ್ರಿಂದ ಕೊಡವರಿಗೆ ಬಹಳ ಬೇಸರ ಉಂಟು ಮಾಡಿದೆ ಹಾಗೂ ನಾವು ಅವರಲ್ಲಿ ಕ್ಷಮೆಯನ್ನು ಕೇಳಕ್ಕೆ ಬಯಸ್ತೀವಿ. ಯಾಕೆಂದ್ರೆ ಕಾವೇರಿ ಮಾತೆ ಮೇಲೆ ನಮಗೆ ಅಪಾರ ಪ್ರೀತಿ ಹಾಗೂ ಗೌರವ ಇದೆ. ಯಾವತ್ತೂ ಕೆಟ್ಟದ್ದು ಬಯಸಲಿಲ್ಲ ಹಾಗೂ ಯೋಚಿಸಲಿಲ್ಲ. ನಾವು ಆ ದೇವಸ್ಥಾನದ ಹೊರಗಡೆ ಮಾಡಿದ್ದು ವಿಡಿಯೋ ಇಂದ ಇಷ್ಟು ದೊಡ್ಡ ಇಶ್ಯೂ ಆಗ್ತದೆ ಅಂತ ಗೊತ್ತಿಲ್ಲದೆ ಆಗತ್ತ ತಪ್ಪಿಗೆ ಕೊಡವರಲ್ಲಿ ಹಾಗೂ ಕಾವೇರಿ ಮಾತೆಯ ಭಕ್ತರಲ್ಲಿ ಕ್ಷಮೆಯನ್ನು ಕೇಳ್ತಿದ್ದೀವಿ. ಪ್ಲೀಸ್ ಫರ್ಗಿವ್ ಅಸ್, ವಿ ಆರ್ ರಿಯಲಿ ಸಾರಿ. ಇನ್ ಮುಂದೆ ಮಾಡಲ್ಲ, ಗೊತ್ತಿರಲಿಲ್ಲ, ಸೊ ಸಾರಿ.